ಸ್ಯಾನಿಟರಿ ವೇರ್ ಮತ್ತು ಫರ್ನಿಚರ್ಸ್ಗಳ ಮಾರಾಟ ಕ್ಷೇತ್ರದಲ್ಲಿ ಈಗಾಗಲೇ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಭವಾನಿ ಸಂಸ್ಥೆಗೆ ಮತ್ತೊಂದು ಗರಿ ಎನ್ನುವಂತೆ ತನ್ನ ನೂತನ ಶೋರೂಮ್ ಭವಾನಿ ಸೇಲ್ಸ್ ಕಾರ್ಪೊರೇಷನ್ ಹೌಸ್ ಆಫ್ ಸ್ಯಾನಿಟರಿ ವೇರ್ಸ್ ಮಂಗಳೂರಿನ ಕುದ್ರೋಳಿಯಲ್ಲಿ ಶುಭಾರಂಭಗೊಂಡಿತು. ನೂತನವಾಗಿ ಆರಂಭಗೊಂಡ ಶೋರೂಮ್ ಅನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇದು ಆಕರ್ಷಕ ಮತ್ತು ವ್ಯವಸ್ಥಿತ ರೀತಿಯ ಶೋರೂಮ್ ಆಗಿದೆ. ಒಂದು ಉದ್ಯಮದಲ್ಲಿ ವ್ಯಾಪಾರ ಮಾಡುವುದು ಮುಖ್ಯವಲ್ಲ, ವ್ಯಾಪಾರ ಮಾಡಿದ ನಂತರ ನಾವು ಅವರಿಗೆ ಕೊಡುವ ಸರ್ವಿಸ್ ಮುಖ್ಯ. ಈ ಕೆಲಸವನ್ನ ಭವಾನಿ ಸಂಸ್ಥೆ ಮಾಡುತ್ತದೆ ಎಂದು ಹೇಳಿ ಶುಭ ಹಾರೈಸಿದ್ರು. ಅತ್ಯಂತ ಸುಂದರವಾಗಿ ಅಲ್ಲಿ ವಸ್ತುಗಳನ್ನು ಜೋಡಿಸಿಟ್ಟಿದ್ದಾರೆ. ಈ ಸ್ಯಾನಿಟರಿ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಅರವಿಂದ್ ಭಟ್ ಹತ್ರ ಹೇಳ್ತಾ ಇದ್ದೆ, ಒಂದು ವರ್ಷ ತುಂಬ ಚೆನ್ನಾಗಿರ್ತದೆ. ಮತ್ತು ಬೆಳಿಗ್ಗೆ ಸ್ನಾನ ಮಾಡುವಾಗ ಟ್ಯಾಪನ್ನು ನೀರು ಬಿಸಿ ನೀರು ಒಂದು ಕಡೆ ಬರ್ತದೆ, ತಣ್ಣೀರು ಒಂದು ಕಡೆ ಬರ್ತದೆ. ಬಿಸಿ ನೀರಿಗೆ ನಾವು ಈಗ ತಿರುಗಿಸಿದಾಗ ಅದು ಕೈಯಲ್ಲೇ ಬಂದುಬಿಡ್ತದೆ, ಅದು ಮುಟ್ಲಿಕ್ಕೂ ಆಗೋದಿಲ್ಲ. ಅಂದರೆ ಅಂತಹ ಕ್ವಾಲಿಟಿಯ ವಸ್ತುಗಳಿದೆ. ಅದು ಇಲ್ಲಿ ನೋಡಿದಾಗ ಎಲ್ಲ ಬ್ರ್ಯಾಂಡ್ನ ವಸ್ತುಗಳಿವೆ. ಭಟ್ರೆ ಹೇಳಿದರು, ಇದು ನಾವು ಬರೀ ಸೇಲ್ಸ್ ಮಾತ್ರ ಮಾಡೋದಲ್ಲ, ಸರ್ವಿಸ್ ಕೂಡ ಮಾಡ್ತೇವೆ. ಈ ಉದ್ಯಮದಲ್ಲಿ ಸೇಲ್ಸ್ ಯಾರು ಬೇಕಾದರೂ ಮಾಡ್ತೀವಿ. ಹೆಚ್ಚಿನ ಸಂದರ್ಭದಲ್ಲಿ ಒಂದು ಉದ್ಯಮಿಗೆ ಹೆಸರು ಬರುವಂಥದ್ದು ಅವರು ಮಾಡುವಂತಹ ಮಾರಾಟಕ್ಕಿಂತ ಮಾರಾಟದ ನಂತರ ಸೇವೆ. ತುಂಬ ಸಲ ನಾವು ವಸ್ತು ಕೊಟ್ಟ ಕೂಡಲೇ ನಮ್ಮ ಕೆಲಸ ಆಯ್ತಂತ ಹೆಚ್ಚಿನ ಉದ್ಯಮಿಗಳು ಎಣಿಸ್ಕೊಳ್ತಾರೆ. ಅನಂತರ ಕ್ರೆಡೈ ಮಂಗಳೂರಿನ ಕಾರ್ಯದರ್ಶಿ ವಿನೋದ್ ಪಿಂಟು ಅವರು ಮಾತನಾಡಿ, ಇದೊಂದು ವಿಶೇಷ ರೀತಿಯ ಶೋರೂಮ್ ಆಗಿದ್ದು ಗ್ರಾಹಕರನ್ನ ಆಕರ್ಷಿಸುತ್ತಿದೆ ಮತ್ತು ಈಗಿನ ಆಧುನಿಕ ಕಾಲಕ್ಕೆ ಬೇಕಾದ ಎಲ್ಲಾ ರೀತಿಯ ಸ್ಯಾನಿಟರಿಗಳು ಇಲ್ಲಿದೆ ಎಂದು ನೂತನ ಶೋರೂಮ್ಗೆ ಶುಭ ಹಾರೈಸಿದ್ರು. As Supreet and myself were just discussing, something unique and the layout is very well done, and as Ajit Kumar sir said, we as professionals in the building industry and our customers, they like to see a variety. It's more of touch and feel now rather than on brochures, and that's what the promoters of the Bhavani Sales Corporation have done it, and my wishes to the entire team of Bhavani Sales Corporation for coming all the way from Udupi and starting up the project in Mangalore. Wishing you success and best support from the Credai members too. ನೂತನವಾಗಿ ಆರಂಭಗೊಂಡ ಭವಾನಿ ಸೇಲ್ಸ್ ಕಾರ್ಪೊರೇಷನ್ ತನ್ನ ಆಕರ್ಷಕ ರೀತಿಯ ಶೋರೂಮ್ ಮತ್ತು ಜೋಡಣೆಯ ಮೂಲಕವೇ ಜನರನ್ನ ಆಕರ್ಷಿಸುತ್ತಿದೆ. ದೇಶ ವಿದೇಶದ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವವನ್ನು ಹೊಂದಿಕೊಂಡು ನಗರದ ಜನತೆ ಉತ್ತಮ ಗುಣಮಟ್ಟದ ಟೈಲ್ಸ್, ಸ್ಯಾನಿಟರಿ ವೇರ್, ಬಾತ್ ಫಿಟ್ಟಿಂಗ್ಸ್, ಕಿಚನ್ ಸಿಂಕ್ಸ್, ಬಾತ್ ಟಬ್ಸ್, ಡಿಸೈನರ್ ಬೌಲ್ಸ್, ವ್ಯಾನಿಟಿ ಕ್ಯಾಬಿನೆಟ್ಸ್, ಮಿರರ್ಸ್, ನ್ಯಾಚುರಲ್ ಸ್ಟೋನ್ ಕ್ಲೆಡ್ಡಿಂಗ್, ಗ್ಲೌಸ್, ಪೈಪ್ಸ್, ಪ್ಲೈವುಡ್ಸ್, ಕಾರ್ವಿಂಗ್ ವುಡನ್ ಡೋರ್ಸ್, ಫ್ರೇಮ್ಸ್, ಸ್ವಿಮ್ಮಿಂಗ್ ಪೂಲ್ ಟೈಲ್ ಸೇರಿದಂತೆ ಆಧುನಿಕತೆಯ ಜೀವನಕ್ಕೆ ಅನುಗುಣವಾಗಿ ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನು ನೀಡಲು ಸಜ್ಜಾಗಿದೆ. ಈ ಸಂದರ್ಭ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ನ ಚೇರ್ಮನ್ ಕುಮಾರ್ ಚಂದ್ರ ಎಂಆರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ನ ಕಾರ್ಯದರ್ಶಿ ಸುಪ್ರೀತ್ ಆಳ್ವಾ, ಎಸಿಸಿಯ ಚೇರ್ಮನ್ ಅರುಣ್ ಪ್ರಭಾ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಸಂಶುದ್ದೀನ್ ಎಚ್ಬಿಟಿ, ಜಯಶ್ರೀ ಎಂ ಕುಡ್ವಾ, ಸಂಸ್ಥೆಯ ಮಾಲಕರಾದ ಪುರುಷೋತ್ತಮ್ ಪಟೇಲ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.